40 ವರ್ಷಗಳಿಂದಲೂ ಅಧಿಕ ಸಮಯದಿಂದ ಬಹುಬೇಡಿಕೆಯ ಹೆಜ್ಮಾಡಿ ಬಂದರು ನಿರ್ಮಾಣಕ್ಕೆ ಫಂಡ್ ಬಿಡುಗಡೆಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಉಡುಪಿ ಹಾಗೂ ಮಂಗಳೂರು ಜಿಲ್ಲಾಧಿಕಾರಿಗಳು ಜಂಟಿ ಪರಿಶೀಲನೆ ನಡೆಸಿದರಾದರೂ ಒಂದು ಮೂಲದಿಂದ ಇದಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆರಂಭಿಕ ತೊಡಕು ಕಾಣಿಸಿಕೊಂಡಿದೆ. ಈ ಬಗ್ಗೆ ಮಾತನಾಡಿದ ಉಡುಪಿ ಜಿಲ್ಲಾಧಿಕಾರಿ, ಉಡುಪಿ ಹಾಗೂ ಮಂಗಳೂರು ಜಿಲ್ಲೆಗಳ ಗಡಿಭಾಗದಲ್ಲಿ ಈ ಬಂದರು ನಿರ್ಮಾಣವಾಗಿರುವುದರಿಂದ ಮೀನುಗಾರರಿಗೆ ಬಹಳಷ್ಟು ಪ್ರಯೋಜನವಾಗಲಿದೆ. ಇಷ್ಟರಲ್ಲೇ ಅದಕ್ಕೆ ಫಂಡ್ ಬಿಡುಗಡೆಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಕೆಲಸ ಕೂಡ ಆರಂಭಗೊಳ್ಳಲಿದೆ ಎಂದರು. ಡಿಸಿ ಮಂಗಳೂರು ನಾವಿಬ್ಬರು ಕೂಡ ಹೆಜ್ಮಾಡಿ ಬಂದರು ನಿರ್ಮಾಣದ ಒಂದು ಪ್ರಾಜೆಕ್ಟ್ ಬಗ್ಗೆ ಸ್ಥಳ ಪರಿಶೀಲನೆಗೆ ಇಲ್ಲಿ ಬಂದಿದ್ದೀವಿ. ಸೊ ಇದು 2 ಜಿಲ್ಲೆಯ ಬಾರ್ಡರ್ನಲ್ಲಿ ಆಗುವಂಥ ಒಂದು ದೊಡ್ಡ ಬಂದರು ಪ್ರಾಜೆಕ್ಟು. ಸೊ ಇದರಿಂದ ಮೀನುಗಾರರಿಗೆ ತುಂಬ ಸೌಲಭ್ಯಗಳು ಆಗುತ್ತದೆ ಮತ್ತು ಈವನ್ ಬೋಟುಗಳು ಕೂಡ ಒಳಗಡೆ ಬರುವುದಕ್ಕೆ ಮಲ್ಪೆ ಮೇಲೆ ಆಶ್ರಯ ಮಾಡದಂತೆ ಇಲ್ಲೇನೆ ಬೋಟ್ ಪಾರ್ಕಿಂಗ್ ಮಾಡೋದಕ್ಕೆಲ್ಲ ಒಳ್ಳೆಯದಾಗ್ತದೆ ಈ ಒಂದು ಪ್ರಾಜೆಕ್ಟ್ ಬಂದರೆ. ಸೊ ಈವನ್ ಈಗಾಗಲೇ ಫಂಡ್ ಕೂಡ ರಿಲೀಸ್ ಆಗಿದೆ. ಸೊ ಮಂಗಳೂರು ಜಿಲ್ಲಾಧಿಕಾರಿಗಳು ಮಾತನಾಡಿ, ಮಂಗಳೂರು ಭಾಗದಲ್ಲಿ ಈ ಬಂದರು ನಿರ್ಮಾಣಕ್ಕೆ ವಿರೋಧವಿದೆ. ಕಾರಣ ಬ್ರೇಕ್ ವಾಟರ್ ನಿರ್ಮಾಣದಿಂದ ಉಳ್ಳಾಲ ಮಾದರಿಯಲ್ಲಿ ಕಡಲು ಕೊರೆತ ಸಾಧ್ಯತೆ ಇದೆ ಎಂಬುದು ಅವರ ಅಭಿಪ್ರಾಯ. ಆ ಸಮಸ್ಯೆಯನ್ನ ತಿಳಿದುಕೊಳ್ಳುವುದಕ್ಕಾಗಿ ವ್ಯವಸ್ಥೆಯನ್ನ ಉಡುಪಿ ಜಿಲ್ಲಾಧಿಕಾರಿಗಳು ಮಾಡಿದ್ದು, ಅದರ ವರದಿಯ ಆಧಾರದ ಮೇರೆಗೆ ಕಾಮಗಾರಿ ಆರಂಭಗೊಳ್ಳಲಿದೆ ಎಂದರು. ಒಂದಿಷ್ಟು ಅಬ್ಜೆಕ್ಷನ್ಸ್ ಬಂತು. ಅಂದರೆ ಇಲ್ಲಿ ಬ್ರೇಕ್ ವಾಟರ್ ಒಂದು 500 ಮೀಟರ್ಗೆ ಹಾಕೋದ್ರಿಂದ ಮಂಗಳೂರು ಕಡೆ ಕೊರತೆ ಆಗುವ ಒಂದು ಸಾಧ್ಯತೆ ಇದೆ ಅಂತ ನಾವು DC ಉಡುಪಿ ಅವರಿಗೆ ಹೇಳಿದ್ದೀವಿ. ಈಗ ನಾವು ಅದ್ರ ಮೇಲೆ ಒಂದು ಸ್ಟಡಿ ಮಾಡಲಿಕ್ಕೆ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಕೂಡಲೇ ಅದು ಆ ಒಂದು ಕನ್ಸರ್ನು ಡಿಸೈನಲ್ಲಿ ಇನ್ಕಾರ್ಪೊರೇಟ್ ಮಾಡಿಕೊಂಡು ಮುಂದುವರಿಸುತ್ತೆ. ಖಾಸಗಿ ಜಮೀನು ಈ ಭಾಗದಲ್ಲಿ ಇದೆ ಎಂಬ ಬಗ್ಗೆ ಮಾಹಿತಿ ಇದ್ದು, ಪರಿಶೀಲನೆ ನಡೆಸಲು ಸುಮಾರು 1 ತಿಂಗಳು ಬೇಕಾಗಬಹುದು. ಆ ಹೊತ್ತಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ದೂರಿನ ಬಗೆಗಿನ ವರದಿಯು ನಮ್ಮ ಕೈ ಸೇರಲಿದ್ದು, ಯಾವುದೇ ಅಡೆತಡೆಗಳಿಲ್ಲದೆ ಆ ಬಳಿಕ ಕಾಮಗಾರಿ ಆರಂಭಗೊಳ್ಳಲಿದೆ ಎಂಬುದಾಗಿ ಉಡುಪಿ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ದೂರಿನಂತೆ ಬಂದರು ನಿರ್ಮಾಣದಿಂದ ಸಮಸ್ಯೆ ಆಗುವುದೇ ಹೌದಾದರೆ, ಬಂದರು ನಿರ್ಮಾಣದ ಕನಸು ಕನಸಾಗಿಯೇ ಉಳಿಯುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಅಧಿಕಾರಿಗಳೊಂದಿಗೆ ಅವಳಿ ಜಿಲ್ಲಾಧಿಕಾರಿಗಳು ಯಂತ್ರದ ದೋಣಿಯೊಂದಿಗೆ ಸಾಗಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭ ಅವಳಿ ಜಿಲ್ಲೆಗಳ ಕಂದಾಯ ಅಧಿಕಾರಿಗಳು ಪಾಲ್ಗೊಂಡಿದ್ದು, ಮೀನುಗಾರರ ಮುಖಂಡ ವಿನಾಯಕ್ ಕರ್ಕೇರ ಅಧಿಕಾರಿಗಳಿಗೆ ಬಂದರಿಗಾಗಿ ನಡೆದ ಹೋರಾಟದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆವಾಗ ನಮ್ಮವರೇ ಈ ಜಾಗದಲ್ಲಿದ್ದವರು ಮುಗರ್ಸ್ ಅಲ್ಲಿ ಈಗ ನಾವು ಜಾಗ ನೋಡಲಿಕ್ಕೆ ಹೋಗೋ ಜಾಗ ಅದು ಸಮುದ್ರ ಕೊರೆತಾಗಿ ಎಲ್ಲ ಅದು ಜಾಗ ಸಮುದ್ರಕ್ಕೆ ಹೋದ ನಂತರ ಎಲ್ಲವರು ನಮ್ಮ ಈ ಸೈಡಿಗೆ ಬಂದಿದ್ದಾರೆ. ಈಗ ಇಲ್ಲಿ ವಾಸವಾಗಿದ್ದಾರೆ. ಮತ್ತು ನಾವು ಇಲ್ಲಿ ಬಂದರಾಗಬೇಕಂತ ಹೋರಾಟ ಮಾಡುವಾಗ ಯಾರು ಕೂಡ ಈಗ ಅದರಲ್ಲಿ ಇದು RTC ತೋರಿಸ್ತಾರಲ್ಲ, ನಮ್ಮ ಜಾಗ 10 ಎಕರೆ ಉಂಟು, 5 ಎಕರೆ ಉಂಟು, 3 ಎಕರೆ ಉಂಟು, ಆವಾಗ ಯಾರೂ ಕೂಡ ಬರಲಿಲ್ಲ. ನಮ್ಮ ಜಾಗ ಉಂಟಂತ ಯಾರೂ ಹೇಳಿದವರಿಲ್ಲ. ಆಗ ನಾವು 40 ವರ್ಷದಿಂದ ಹೋರಾಟ ಮಾಡುವಾಗ ಅದು ಬಿಡಿ ಸರಿ. ಈಗ ಇತ್ತೀಚೆಗೆ ಅಂದರೆ 5/7/2016ನೇ ಇಸವಿಯಲ್ಲಿ ಡಾಕ್ಟರ್ ವಿಶಾಲ್ ಅಂತ ಇಲ್ಲಿ ಪಬ್ಲಿಕ್ ಚೇರ್ಸ್ ಸಭೆ ಕರೆದರು. ಆವಾಗ CR ಜಡ್, ಪರಿಸರ ಮಾಲಿನ್ಯ, ಮೀನುಗಾರಿಕೆ ಇಲಾಖೆ, ನಮ್ಮವರು ಎಲ್ಲ ಸಹಬಾಂಧವರು ಎಲ್ಲರೂ ನಾವು ಇಲ್ಲಿ ಸಭಾಭವನದಲ್ಲಿ ಸಭೆ ಕರೆದಾಗ DC ಅವರು ಆರ್ಡರ್ ಮಾಡಿದ್ದಾರೆ. ಅಂದರೆ ಪೇಪರ್ನಲ್ಲಿ, ಉದಯನ್ ಪೇಪರ್ನಲ್ಲಿ ಕೊಟ್ಟಿದ್ದಾರೆ, ಡೆಕ್ಕನ್ ಎಕ್ಸ್ಪ್ರೆಸ್ನಲ್ಲಿ ಕೊಟ್ಟಿದ್ದಾರೆ, ಸಂಜೆಯ ಕರಾವಳಿ ಅಲೆಯಲ್ಲಿ ಕೊಟ್ಟಿದ್ದಾರೆ. ಯಾರಾದರೂ ಖಾಸಗಿಯವರು ಅಲ್ಲಿ ಜಾಗ ಇದ್ದರೆ ನೀವು ನಮಗೆ ಬಂದು 1 ತಿಂಗಳಿಗಿಂತ ಮುಂಚೆ ತಿಳಿಸಬೇಕಂತ. ಸುರೇಶ್ ಶರ್ಮಾಳ್, V4 News 24/7 ಪಡುಬಿದ್ರೆ.